ಮಾಜಿ ಶಾಸಕ ಗೋಪಾಲ ಪೂಜಾರಿ ಅವರು ಹಟ್ಟಿಯಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಕೋವ್ಯಾಕ್ಸಿನ್ ಬಗ್ಗೆ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿದರು. ಹಳ್ಳಿಗಳಲ್ಲಿ 40 ವರ್ಷದವರು ಎಷ್ಟು ಜನ ಇನ್ನೂ ವ್ಯಾಕ್ಸಿನ್ಗೆ ಬಾಕಿ ಇದ್ದಾರೆ ಎಂಬುದನ್ನು ಆಶಾ ಕಾರ್ಯಕರ್ತರ ಮೂಲಕ ಪಟ್ಟಿ ಮಾಡಿ ಅವರುಗಳಿಗೆ ವ್ಯಾಕ್ಸಿನ್ ಸಿಗುವಂತೆ ಮಾಡಬೇಕು. ಎಲ್ಲ ಮನೆಗಳಿಗೆ ಕೊರೋನಾ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವಾಗಬೇಕು. ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ಸಿಬ್ಬಂದಿಗಳು ವೈದ್ಯರು ಉತ್ತಮ ಸೇವೆ ನೀಡುತ್ತಿದ್ದಾರೆ. ಅಲ್ಲದೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಶುಚಿತ್ವವಾಗಿಸಿಕೊಂಡು ಉತ್ತಮ ಸೇವೆ ಸಲ್ಲಿಸಿರುವ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಅವರ ಕಾರ್ಯಕ್ಕೆ ಶ್ಲಾಘಿಸಿದರು. ಜನರು ಲಾಕ್ಡೌನ್ಗೆ ಸಹಕರಿಸಿ ಅನಗತ್ಯ ಓಡಾಡಬಾರದು ಎಂದು ಈ ಸಂದರ್ಭ ಅವರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗುಲ್ವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುದೇಶ್ ಶೆಟ್ಟಿ, ಗ್ರಾಮೀಣ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಗೋವಿಂದರಾಜ್ ಶೆಟ್ಟಿ, ಗುಲ್ವಾಡಿ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರ ಪೂಜಾರಿ, ಹಟ್ಟಿಯಂಗಡಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ ಗುಡ್ಡೆಯಂಗಡಿ ಹಾಗೂ ಮಾಜಿ ಸದಸ್ಯರುಗಳಾದವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಕ್ಷೇತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಭೇಟಿ ಕಾರ್ಯಕ್ರಮದಲ್ಲಿ ಹಟ್ಟಿಯಂಗಡಿ ಪಂಚಾಯತ್ ಮತ್ತು ಕೊಲ್ಲೂರು ಬಾಕಿ ಇತ್ತು. ಈಗ ಹಟ್ಟಿಯಂಗಡಿಯನ್ನು ಇವತ್ತು ಚರ್ಚೆ ಮಾಡಿದ್ದೇನೆ ಡಾಕ್ಟರ್ ಹತ್ರ. ಕೋವ್ಯಾಕ್ಸಿನ್ 2ನೇ ಡೋಸನ್ನು ಇವಾಗಲೇ ಬಂದಿದೆ, ಅದನ್ನು ಸಂಪೂರ್ಣವಾಗಿ ಮುಗಿಸ್ತಾರೆ. ಇನ್ನು ಕೋವಿಡ್ ಬಾಕಿ ಇದೆ, ಸಾಕಷ್ಟು ಬಾಕಿ ಇದೆ. ಅದನ್ನು ಸಹ 2ನೇ ಹಂತದೀಗ 84 ದಿನ ಅಂತ ಹೇಳಿದ್ದಾರೆ, ಅದು ಹಂತದಲ್ಲಿದೆ. ಅದು 84 ದಿನದೊಳಗೆ ಅವರು ಸಂಪೂರ್ಣ ಇವತ್ತು ಚರ್ಚೆ ಆಗ್ತಿದೆ. ಇನ್ನು 10 ರಿಂದ 12 ದಿನದೊಳಗೆ ಈ ಕೊರತೆ ನಿಭಾಯಿಸ್ತೇವೆ, ಪೂರೈಸ್ತೇವೆ ಅನ್ನೋ ಮಾತನ್ನು ಹೇಳಿದೆ. ಅದು ಬಂದರೆ ಸಂಪೂರ್ಣವಾಗಿ ಲಸಿಕೆ ಕೊರತೆ ಆಗದ ರೀತಿಯಲ್ಲಿ ಸರ್ಕಾರ ಮುಂಜಾಗ್ರತಾ ಕ್ರಮ ವಹಿಸ್ಕೊಳ್ಳಿ. ಮತ್ತು 3ನೇ ಹಂತ ಈಗ